ಬಿಲ್ಲವ ಈಡಿಗ ನಾಯಕ ಸೇರಿ ಸುಮಾರು 26 ಪಂಗಡಗಳ ಅಭಿವೃದ್ಧಿ ದೃಷ್ಟಿಕೋನವಿಟ್ಟು ರಾಜ್ಯ ಸರ್ಕಾರ ಬ್ರಹ್ಮಶ್ರೀ ನಾರಾಯಣ ಗುರುಕೋಶ ಸ್ಥಾಪಿಸಿ ಆದೇಶ ಮಾಡಿದೆ. ಆದರೆ ಇದಕ್ಕೆ ನಮ್ಮ ತೀವ್ರ ವಿರೋಧವಿದೆ ಎಂದು ಸರ್ಕಾರದ ಆದೇಶ ಪ್ರತಿಯನ್ನು ಹರಿದು ಹಾಕಿದ್ದಾರೆ ಪ್ರಣವಾನಂದ ಸ್ವಾಮೀಜಿ. ಈ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಣವಾನಂದ ಸ್ವಾಮೀಜಿ, ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಬೇಕೆನ್ನುವುದು ಬಿಲ್ಲವ ಈಡಿಗ ಸಮಾಜದ ಬೇಡಿಕೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಕೋಶ ನಮ್ಮ ಸಮುದಾಯದ ಬೇಡಿಕೆ ಅಲ್ಲ. ನಾವು ಕೇಳಿದ್ದು ನಿಗಮ, ನೀವು ಕೊಡ್ತಾ ಇರೋದು ಕೋಶ. ನೀವು ಮೇಲ್ವರ್ಗದವರು ನಿಗಮ ಕೇಳಿದ್ರೆ ಕೊಡ್ತೀರಿ, ನಮಗೆ ಯಾಕೆ ಕೊಡಲ್ಲ? ಸರ್ಕಾರದ ಈ ನಾಟಕದಿಂದ ನಮಗೆ ಸರ್ಕಾರ ದ್ರೋಹ ಬಗೆದಿದ್ದು, ಇಬ್ಬರು ಮಂತ್ರಿಗಳ ಮೌನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕುತಂತ್ರ ರಾಜಕಾರಣದಿಂದ ಬಿಲ್ಲವ ಈಡಿಗ ಸಮುದಾಯಕ್ಕೆ ಅನ್ಯಾಯ ಆಗುತ್ತಿದ್ದು, ನಿಮ್ಮ ರಾಜಕೀಯ ಸ್ವಾರ್ಥಕ್ಕೆ ಸಮುದಾಯವನ್ನು ಬಲಿ ಕೊಡಬೇಡಿ ಎಂದು ಆದೇಶವನ್ನು ಹರಿದುಹಾಕಿದ್ದಾರೆ. ಇನ್ನು ಆಕ್ರೋಶಭರಿತರಾಗಿ ಮಾತನಾಡಿದ ಸ್ವಾಮೀಜಿಯವರು, ವಿಧಾನಸಭೆ ಎಲೆಕ್ಷನ್ ವರೆಗೂ ಇದನ್ನ ನಿಲ್ಲಿಸಿ ಸ್ವಾಮೀಜಿ, ನಿಮಗೆ 25 ಶಾಪ್ಗಳನ್ನ MICL ಅನ್ನ ನೀವು ಕೇಳಿದವರ ಮತ್ತು ಹೇಳಿದವರ ಕಡೆ ಮಾಡಿಸ್ಕೊಡ್ತೇವೆ, ಒಂದು ಫಾರ್ಚುನರ್ ಕೊಡ್ತೇವೆ ಅಂತ ನಮಗೆ ಅನೇಕರು ಹೇಳಿದ್ದಾರೆ. ನಮಗೆ ಈ ಎಲ್ಲ ಭಿಕ್ಷೆ ಬೇಡ ಸ್ವಾಮಿ, ನಾವು ಇದೆಲ್ಲ ಬೇಕಾಗಿಲ್ಲ, ನಿಮ್ಮ ಭಿಕ್ಷೆ ನಂಬಿ ನಾವಿಲ್ಲ, ಮಾಡು ಅಥವಾ ಮಡಿ ಅಂತಾರಲ್ಲ, ಹಾಗೆ ನಮ್ಮ ಹೋರಾಟ ಅಂತ ಸ್ವಾಮೀಜಿ ಹೇಳಿದರು. ನಮ್ಮ ಬೇಡಿಕೆ ಒಂದು, ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿಕೊಂಡು 500 ಕೋಟಿ ರೂಪಾಯಿಯನ್ನೇ ಮೀಸಲಾತಿ ಕೊಡಬೇಕು. 1 ರೂಪಾಯಿ ಕೂಡ ಕಮ್ಮಿ ಆಗುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕುಲ ಕಸಬು ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿದೆ. ಆದರೆ ರಾಜ್ಯಾದ್ಯಂತರ ಕಸಬಕ್ಕೆ ನಮಗೆ ಅವಕಾಶವನ್ನು ನೀಡಬೇಕು ಮತ್ತು ಬೇರೆ ರಾಜ್ಯದಿಂದ ಕೂಡ ಸೇರಿ ಕರ್ನಾಟಕ ರಾಜ್ಯಕ್ಕೆ ತಂದು ಮಾರಾಟ ಮಾಡುವುದಕ್ಕೂ ಕೂಡ ಅವಕಾಶವನ್ನು ನೀಡಬೇಕು. ಎರಡನೇದು, 6 ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿಲ್ಲವ ಸಮುದಾಯ ಹೈಯೆಸ್ಟ್ ಆಗಿರತಕ್ಕಂಥದ್ದು. ಹಾಗಾಗಿ ಬೆಳ್ತಂಗಡಿಯಲ್ಲಿ 65,000 ಮತಗಳಿದ್ದಾವೆ. ಅಲ್ಲಿ ಬಿಲ್ಲವನೇ ಹೋಗಬೇಕಾಗುತ್ತೆ ವಿಧಾನಸಭೆಗೆ. ಯಾಕೆ? ಹೆಚ್ಚಿನ ಮಟ್ಟದಲ್ಲಿ 65% ವೋಟ್ ಇರತಕ್ಕಂಥ ನಮ್ಮ ಸಮುದಾಯ. ರಾಜ್ಯದ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಕ್ಷೇತ್ರಗಳಲ್ಲಿ ಯಾವ ಸಮುದಾಯ ಹೆಚ್ಚಿಗೆ ಇದ್ದಾವೆ ಅವರಿಗೆ ನೀವು ಸೀಟನ್ನು ಕೊಟ್ಟಿದ್ದೀರಿ ಕರಿತೀವಿ. ಹಾಗಾಗಿ ಒಂದು ಹಿಂದುಳಿದ ಸಮಾಜದ ಒಂದು ಪ್ಲಾಟ್ಫಾರ್ಮು ಕೂಡ ಸರ್ಕಾರಕ್ಕೆ ನಾವು ನಮ್ಮ ಸಮುದಾಯಕ್ಕೆ ಈ ದ್ರೋಹ ಭರಿಸುವ ಈ ಸಮುದಾಯದ ಈ ಸರ್ಕಾರದ ನಡೆಯನ್ನು ಖಂಡಿಸಿ ತಮ್ಮ ಈ ಒಂದು ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು ನಾರಾಯಣ ಗುರು ನಿಗಮವನ್ನೇ ಆಗಬೇಕು, 500 ಕೋಟಿ ರೂಪಾಯಿಯನ್ನೇ ಘೋಷಣೆ ಮಾಡಬೇಕು ಅಂತ ಹೇಳಿಕೊಂಡು ನಿಮ್ಮ ಈ ಬೋಗಸ್ ಕೋಶವನ್ನೇ ಇದೆಯಲ್ಲ, ಇದು ನಾನು ಹರಿದಾಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಸಮುದಾಯಕ್ಕೆ ಮಾಡಿರತಕ್ಕಂಥ ಅನ್ಯಾಯದ ಒಂದು ಭಾಗ ಇದು. ಹಾಗಾಗಿ ಸಾಯುವವರೆಗೂ ಕೂಡ ಈ ಸಮುದಾಯ ಹೋರಾಟವನ್ನು ಮಾಡುತ್ತೇವೆ ಬಿಟ್ಟು ವಿನಃ ಆಮೇಲೇನು ಗುರುಗಳ ಹೆಸರಿನಲ್ಲಿ 500 ಕೋಟಿ ರೂಪಾಯಿಯನ್ನು ಇಟ್ಟು